ಅಂಚೆನೆ ಈ ಕೆಸರುಗದ್ದೆ ಓಟ ಅಂತ ಬಂದಾಗ ಎಂಕೆಲ್ಲ ತುಂಬುದ ಕೆಲವು ನೆನಪಾಪು. ಈ ಹಾಕಿದೊಂದು ದಿನ ಅಂತ ಬಂದಾಗಲ್ಲ ಇತ್ತದ ಜೋಕುಲಿಗೆ ಈ ತಲಕಾಯ್ದ ಗಾರಿ, ಉಪರಚೇರಿ, ತಿಮ್ಮರದ ಚಟ್ನಿ ಪಡ ದಾದಂದಿ ಪಡ ಕೆಲವು ವಿಶೇಷವಾಯಿನ ತಿಂಡಿ ತಿನಿಸುಗಳು ಬಂದು ಅವು ವಿಶೇಷವಾದ ಕೆಲವರಿಗೆ ಗೊತ್ತು ಪೂಜೆ. ಇತರ ಜನ್ರೇಷನ್ಗೆ ಗೊತ್ತಾವಡಂಡ ಇಂಚಿನ ಆಟಗಳಿಂದ ಕೂಟ, ಇಂಚಿನ ಕೆಸರಗದ್ದದ ಓಟ, ರಾತ್ರಿದ ಆಟ ಮಾತ ಇತ್ತಂದಂಗ ದಿನಗಳಿಗೆ ನಮ್ಮ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ನಮ್ಮ ತುಳುನಾಡದ ಇಂಚಿನ ಮತ್ತು ವೈಭವ ಉಂಟು ಮಾತ ಗೊತ್ತಾಗ. ಈ ಆಟಗಳಿಂದ ದಿನ ದುಂಬುದ ತಿನ್ನದೇ ಈ ಬೂಂದಿದ ಚಟ್ನಿ ಬಂದಂಗರಪ್ಪ ನೆನಪಾಗ ಇತರ ಜನ್ರೇಷನ್ ಗೊತ್ತು ನಿಜ ಅಲ್ಲ, ಕೆಲವರಿಗೆ ಗೊತ್ತು ಬಿದ್ದೊಬ್ಬರಿಗೆ. ನಡುವಲ್ಲಿ ಮಗ ಎಲ್ಲಿಯಪ್ಪನಾಗ ಅದು ಚಿಕನ್ದ ಭಾರಿ ಆಸೆ, ಚಿಕನ್ ನಿಂತಿಲ್ಲ ಐತಾರ್ದಾನಿ ಪೂಜೆ ಆಗ್ತದಿಲ್ಲ ಅಚ್ಚ ಅದತ್ತ ತಲಕಾಯ್ದ ಬೂಂದಿದ ಚಟ್ನಿ ಮಾಡ್ತಿರ್ತಲ್ಲ ಆಯ್ತು ಚಟ್ನಿ ನಡುವಲ್ಲಿ ಮಗಲ್ಲಿ ತಿಂದಾಗ ಅಂತೀನಿ ಪಾಪ ನೀನು ಚಿಕನ್ ಅನ್ನ ಮಗ ಚಿಕನ್ ಬೂಂದಿದ ಚಟ್ನಿ ಅಂತೀನಿ ಚಿಕನ್ ಪೀಸ್ ಪೀಸ್ ಇರ್ತದೆ ಅದು ಜೋಗ್ಲಿ ಗೊತ್ತು. ಅದಕ್ಕೆ ಕೆಸರಗದ್ದೆ ಓಟ ಈ ನಮ್ಮ ಪರಂಪರೆಯ ಕೆಲವು ನಮ್ಮ ತುಳುನಾಡದ ಕೆಲವು ವಿಶೇಷವನ್ನು ಮರೆಯಲ್ಲ. ಇಬ್ಬರದ ತೇಡಗಟ್ಟರೆ ಹೋಗ್ತೀನಿ, ಉಲ್ಲ ಬಿದ್ದರೆ ಹೋಗ್ತೀನಿ. ನಮ್ಮಲ್ಲಿ ಒಂದು ಹಳ್ಳಿದ ನಮ್ಮ ಸೊರಡು ಅವು ಎಪ್ಪಲ ಉರಿ ನೋಡು ಅಂಚೆ ಯಾಲ ಎಲ್ಲಿ ಪುನಗ ಎಲ್ಲ ಮಾಮೂಲು ಇಬ್ಬರದ ತೇಡಗಟ್ಟರೆ ಹೋಗ್ತೇನೆ. ಇಬ್ಬರದ ತೇಡಗಟ್ಟೆ ಒಂದು ಹಾಕಿಬಿಡ್ತಾರೆ ಎಂಚ ಕತೆ ಬಂದ್ಕಣ ನಾನೇ ಬಂದೆ ಅಂಚ ಊರುಂತ ಉಪಾರು ఉంటాయి ಅಜ್ಜ ಗ್ಯಾಸ್ ಲೈಟ್ ಬರ್ತೊಂದು ಉಪರದ ತೇಡಗ ತರಗಿದ್ದಾನೆ ರಾತ್ರಿ ಶಾಲೆದ ಮಂದಿ ತೇಡಗ ಮಂದಿ ಅಜ್ಜ ಆ ವರ್ಷದಲ್ಲಿ ನನ್ನ ಅಮ್ಮನ ಅಲೆ ಹೋಯ್ದ ಬರ್ಬೈದ ರೆಡಿ ನಮ್ಮ ರೆಡಿ ಗ್ಯಾಸ್ ಲೈಟ್ ಎಂಡ ಬರಿಗೆ ರಾತ್ರಿ ಒಂದು 11 ಗಂಟೆ ರಾತ್ರಿ ಗಂಡ ಕತ್ತಲೆ ಇಂಕಲ ಗ್ಯಾಸ್ ಲೈಟ್ ಇಡೀ ಉಪ್ಪುಡು ಗ್ಯಾಸ್ ಲೈಟ್ ಕೈಟ್ ಬರ್ತಂದ್ರೆ ಗ್ಯಾಸ್ ಲೈಟ್ ಒಂದು ಜಾಗ್ರತೆ ಗ್ಯಾಸ್ ಲೈಟ್ ಬರ್ತೊಂದು ಫೋನ್ ಹೋದಾಗ ಯಾರು ತಿರ್ಗಿದಾಗ ಅಲ್ಲ ಚೀಲ ಆ ಚೀಲ ಏತು ತಿನ್ಯಾರು ತಿಕ್ಕೊಂಡು ಗೊತ್ತಿದ್ವಿ ಚೀಲ ಮಲ್ಲ ಮಲ್ಲ ಕಟ್ಬಾರ್ದು ಮಾ ಬರ್ತಂದ್ರೆ ಚೀಲೆಲ್ಲ ಗ್ಯಾಸ್ ಲೈಟ್ಲ ಏನು ಬರ್ತಂದ್ರೆ ಅಂಚ ಹೋದಾಗ ಒಂದು 14 ಗಂಟೆ ಹೋದಾಗ ಇಂಚಿನ ಕರ್ಗಂಟೆ ಕಂಡೋಡು ಅಲ್ಲೂ ಮಡಿಂಗಿ ಬೋದು ಮಲ್ಲ ಮಡಿಂಗಿ ಮಾ ಬಂಡೇರು ಮಡಿಂಗಿ ಬೋದು ಮಡಿಂಗಿ ಬಂದಾಗ ನೆರವೇರಿಗ ನಮ್ಮದು ದೇಶ ಕೊತ್ತು ಎಂದು ಕಾಯಿಸ್ಕೊಂಡು ರೈಟ್ ನಾನು ಒಂಜಿ ಬಿಟ್ಟು ಕಟ್ತೀರಿ ಒಂಜಿ ಬಿಟ್ಟು ಕಡ್ಕೊಂಡ ಕಡ್ಪೆ ದಿಕ್ಕುದು ಯಾವ್ದು ಅಲೆ ಮಾಮು ಅಲ್ಲಿ ಅಂಕೆ ತಲೆ ಅಡೆ ಹೋಗೋದು ಮಂದಿಗೆ ಗ್ಯಾಸ್ ಲೈಟ್ ಅಂತಿದ್ದೀನಿ ಗ್ಯಾಸ್ ಲೈಟ್ ದಮ್ ಮತ್ತಿರ್ತೀರ ಹಂಗಾರೆ ಮುಗುಡು ಮಳೆ ಅಡೆತ್ತು ಅಲ್ಲಿ ಅಡೆ ಹೋಗ್ತಾರೆ ಮಂದಿಗೆ ಅದು ಗ್ಯಾಸ್ ಲೈಟ್ ಬಂದು ತುಚ್ಪಾರೆ ಅಂದರೆ ಗ್ಯಾಸ್ ಲೈಟ್ ನೀರು ಹಿಡಿದಿದ್ದೀನಿ ಅವು ಗ್ಯಾಸ್ ಲೈಟ್ ಅಂತ ಗ್ಯಾಸ್ ನೀರು ಕಂಕಡೆ ಒಳಗೆ ಉಳ್ಳ ಆಯ್ತೇ ಹೋಯ್ ಹೇಳಿ ಕತ್ತಲೆ ನರಮಣಿದ್ದಿ ಓಡೆಂದು ಹೋಗ್ತೀನಿ ರಾತ್ರಿ ಆ ಕಂಬಲದ ಕಂಡು ಅಂಚ ಕೆಲವು ಸರ್ತಿ ನಾವು ಕೆಲವು ಬಿಸ್ತಿ ಕಾಪುಂಡು ಒಕ್ಕ ಕಾಯಿ ಬನ್ನಕ ಗಂಟೆ 2-3 ಗಂಟೆ ಆಗ್ತದೆ ಪರಡೊಂದು ಬೇಯ್ತೀನಿ 6 ಒಂದೇ ಬೇಯ್ತೀನಿ ಯಾನ್ 2 ಒಂದೇ ಬೇಯ್ತೀನಿ. ಅದಕ್ಕೆ ಕೆಲವು ಸರಿ ನಮ್ಮ ಪರಂಪರೆ ಕೆಲವು ಕಂಬಳ ಅಂಚಿನ ಕೋರ್ದ ಘಟ್ಟ ಜಿಗರಿ ಬಡ್ಚಿ ಮತ್ತು ಕೆಲವು ವಿಶೇಷವಾಗಿ ಗೊಬ್ಬರು ನಮ್ಮ ಈ ಹಳ್ಳಿದು ನಮ್ಮ ತುಳುನಾಡದು ಮತ್ತೊಂದು ಅಂಚೆನೆ ಈತ ಹೊರದ ಈ ಜಾಗಡು ಈ ಕ್ಷೇತ್ರಗಳು ಜನ ಮಾತು ಸೇರಿದ್ದಾರೆ. ಬಾಬಾ ಸಾಯಿಬಾಬೆ ಪನ್ನಗ ಮಾತೆಲ್ಲ ಪ್ರೀತಿ ಮಾಡ್ಕೊಂತಿನ ದೇವರು ಹಿಂದೂ ಅವರು ಮುಸ್ಲಿಮ್ಸ್ ಅವರು ಕ್ರಿಶ್ಚಿಯನ್ ಅವರು ಮಾತೆಲ್ಲ ಮುಖ್ಯ ಮಾಡ್ಕೊಳ್ತಿಲ್ಲ ಪ್ರೀತಿ ಮಾಡ್ಕೊಳ್ತಿಲ್ಲ ಭಕ್ತಿ ಮಾಡ್ಕೊಳ್ತಿಲ್ಲ ದೇವರು
ಮಾತೆಲ್ಲ ಸಮಾನತೆ ತೂಕ ಮಾತೆಲ್ಲ ಓಕೆ ಮಾಡ್ತುಕ ಮಾನವ ಜನ್ಮ ಹಿಂಗೆ ಶ್ರೇಷ್ಠವಾದ ಜನ್ಮ ಒಂದು ಸಾರ್ವಂಚಿನ ಭಾವನ ಈ ಪುಣ್ಯಕ್ಷೇತ್ರವೂ ಬೇದ ನಾವು ಮಾತೆಲ್ಲ ಪ್ರೀತಿ ಮಾಡ್ತುಕ ನಮ್ಮ ಕ್ಷೇತ್ರ ಬೆಳಗಡೆ ನಮ್ಮ ಭಕ್ತರಿಗೆ ಮಸ್ತಿ ಎದ್ದಾವರು ಈ ಊರು ಬೆಳಗಡೆ ಈ ದೇಶ ಬೆಳಗಡೆ ಈ ಲೆಕ್ಕಿನ ಈ ಪೂರ್ಣದ ಕೆಲಸಕ್ಕೆ ನಾನು ಲೆಕ್ತಾರೆ ಅವರನ್ನು ಒಟ್ಟಿಗೆ ಬುಡದಿಲ್ಲ ಬೇಯಿದ್ದಾರೆ ಅಲ್ಲರ ಯೋಗ ನನ್ನ ಭಾಗ್ಯ ಇದು ಒಟ್ಟಿಗೆ ಬರ್ತದೆ ಈ ಕ್ಷೇತ್ರದಲ್ಲಿ ಕೊಡ್ತಾರೆ ಈಗ ಪ್ರೀತಿ ಆಶೀರ್ವಾದ ಕೊಡ್ತಾರೆ ಸುಮಾರು ಪುಚ್ಚಾರ ಮಾತ್ರ ಬರೆಯಾಡಲು ಪುಚ್ಚಾರ ಮಾತ್ರ ತೂಲೆ ಎಲ್ಲಂಜಿ ಗಿರ್ಗಿಟ್ಟು ರಿಲೀಸ್ ಆಯ್ತು ಆಯ್ತು ಒಟ್ಟಿಗೆ ದೇವರ ದಯವಿಟ್ಟು ಕೆಲವು ಕನ್ನಡ ಚಿತ್ರಗಳು ಬರೋದುಂಟು ಮುರಾಣಿ ದರ್ಶನ್ ಸರ್ನೊಟ್ಟಿಗೆ ಒಡೆಯ ಚಿತ್ರಗಳು ಎಲ್ಲ ಅಭಿನಯ ಬಂದಿದೆ ಅದರೊಟ್ಟಿಗೆ ನೆಕ್ಸ್ಟ್ ಒಡೆಯ ಬರೋದುಂಟು ಇದು ಕುರುಕ್ಷೇತ್ರ ಒಂದೊಂದು ಐತೆ ಬೆರುಕಿನ ನಟರಿ ಬಂದ್ಬಿಟ್ಟು ಒಡೆಯ ಈಗ ಒಂದೊಂದು ತೂಲೆ ನನಗೆ ಎಲ್ಲಿಯ ಪಾತ್ರ ಅಂತಿನ ಹೊಸ ಪಿಕ್ಚರ್ ಮಸ್ತ್ ಬರೋದುಂಟು ಮಾತಿಗೆಲ್ಲ ಸಪೋರ್ಟ್ ಮಾಡ್ತೀವಿ ಸರ್ವಧರ್ಮದ ಅಭಿಮಾನಿ ದೇವರನ್ನ ಕಲಿಕೆಲ್ಲ ಪ್ರೀತಿ ಆಶೀರ್ವಾದ ಫಲಪಡು ಕ್ಷೇತ್ರ ವ್ಯಕ್ತಿ ರೆಡಿ ಮಾಡ್ತಿರ್ತಾರೆ ಕಾಣಿಗೆ ಸ್ವಲ್ಪ ಅವರೊಂದು ನಮ್ಮ ತುಳುನಾಡದ ಪೆರ್ಮೆದ ಒಂಜಿ ಕನಕ ಯಕ್ಷಗಾನ ಪರಂಪರೆ ಯಕ್ಷಗಾನ ಬಂದಾಗ ಮೈ ಎರ್ಮೇಲೆ ಬಂದ ಆ ಚೆಂಡದ ಬಿಟ್ಟು ಆ ವೇಷ ಆ ಅಬ್ಬರ ನಮ್ಮ ಸಂಸ್ಕೃತಿನ ದುಷ್ಪವನ ಯಕ್ಷಗಾನ ನಾನು ಏಸ ಚಿತ್ರಗಳು ಒಂದು ಪದ್ಯ ಬಂತೆ ಅದರ ಕೇಂದ್ರಪಾರು ಆಯಿತು ನಿಲ್ಲಿಗೆ ತುಳುಕು ಬಂತೆ ಮತ್ತು ಮ್ಯೂಸಿಕ್ ಮಂದಿನಾರು ಗುರು ಆ್ಯಂಡ್ ಗುರುಬಾಯರು ನಮ್ಮ ಕ್ಷೇತ್ರದ ಬಾರಿ ಮಂದಿ ಭಕ್ತಿಯಾರಲ್ಲ ಅಂಚೆನೆ ಈ ಚಿತ್ರ ನಿರ್ದೇಶನ ಮಂದಿನಾರು ಶೋಭರಾಜ್ ಪಾವು ಅಂಚೆನೆ ನೆತ್ತ ಈ ಚಿತ್ರ ಮಸ್ತ್ ಅದ್ಭುತವಾದ ನೋಡ್ಬೋದು ಡೈಲಾಗ್ ಗಿಟ್ಟ 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 ನಮ್ಮ ಗಿಟ್ಟ ಬಿಟ್ಟ ಗಿಟ್ಟ 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 ನಮ್ಮ ಗಿಟ್ಟ ಬಿಟ್ಟ ಧನ್ಯವಾದ ನಮಸ್ಕಾರ.